ಇಂಗ್ಲಿಷಿಗೆ ಕನ್ನಡಕ್ಕೆ ಲಿಪಿ ಇದೆ. ಲಿಪಿ ಮುಖಾಂತರ ಸಾಹಿತ್ಯ ಇತಿಹಾಸ ಬರೆಯೋರಿದ್ದಾರೆ. ನಮ್ಮ ಮಕ್ಕಳು ಶಾಲೆಯಲ್ಲಿ ಕನ್ನಡ ಓದ್ತಾರೆ, ಇಂಗ್ಲಿಷ್ ಓದ್ತಾರೆ, ಅದರಿಂದ ಅದೊಂದುಕೊಂಡು ಬಂದಿದೆ. ಆದರೆ ತುಳು ಭಾಷೆಗೆ ಲಿಪಿ ಇಲ್ಲ. ಈಗ ಬಂದಿದಷ್ಟೇ ಅರ್ಥ ನಡುವಿಂದ. ಇದು ಸಾವಿರಾರು ವರ್ಷ ಬರ ನಮ್ಮ ಹಿರಿಯರು ಮಾತಾಡಿಕೊಂಡೇ ಅದನ್ನು ಮುಂದುವರಿಸುವುದು ಸೃಷ್ಟಿಸಿದಂಥ ಭಾಷೆ ಇದು. ಅದನ್ನು ಇವತ್ತು ಆದರೂ ತುಳು ಭಾಷೆ ಅಸ್ತಿತ್ವವನ್ನು ಉಳಿಸಿದ್ದು ಬರೀ ಜನಸಾಮಾನ್ಯರ ಮಾತಿಂದಾಗಿ. ಅವರ ಮಾತನ್ನು ಉಳಿಸಿಕೊಂಡೇ ಅವರು ಇವತ್ತು ಬಂದು ನಿಂತಿದ್ದಾರೆ. ಯಾವುದೊಂದು ಕಾಲಘಟ್ಟ ನಮ್ಮ ಹಿರಿಯರೆಲ್ಲ ನಾವು ಪುಸ್ತಕದಲ್ಲಿ ಕನ್ನಡ ಇಂಗ್ಲಿಷ್ ಅಂತೇಳಿ ಇದಕ್ಕೆ ನಾವು ಒಗ್ಗಿಕೊಂಡು ಹೋಗಿದ್ರೆ ಇವತ್ತು ನಮ್ಮ ತುಳು ಭಾಷೆ ಸಮರ್ಪಕವಾಗಿ ನಮಗೆ ಆಗ್ತಾ ಇರ್ತಾರೆ. ಪ್ರತಿ ಹಂತದಲ್ಲಿ ಕೂಡ ಅದರ ಬೆಳವಣಿಗೆಗೆ ಸಾವಿರಾರು ವರ್ಷದಿಂದ ಆಸಕ್ತಿ ವಹಿಸಿಕೊಂಡು ಬಂದು ಇವತ್ತು ಶಾಲೆಯಲ್ಲಿ, ಕಾಲೇಜಿನಲ್ಲಿ ಅದರ ನಾಟಕ ಮತ್ತು ನಮ್ಮ ಸಿನಿಮಾ ಇದೆಲ್ಲ ಕೂಡ ಬಂದು ನಿಂತಿದೆ. ಈಗ ಈ ಭಾಷೆಗೆ ಸಂಬಂಧಪಟ್ಟಂತೆ ಸಾಹಿತ್ಯ ಲೋಕದಲ್ಲಿ ದೊಡ್ಡ ಮಟ್ಟದ ಜ್ಞಾನ ಭಂಡಾರವಿದೆ, ದೊಡ್ಡ ಮಟ್ಟದ ಸಾಹಿತ್ಯಗಳಿದ್ದಾರೆ, ದೊಡ್ಡ ಮಟ್ಟದ ಕಲೆ ಇದೆ, ದೊಡ್ಡ ಮಟ್ಟದ ಆರ್ಟಿಸ್ಟ್ಗಳಿದ್ದಾರೆ. ಸೊ ಇದನ್ನು ಎರಡನೇ ದರ್ಜೆ ಭಾಷೆಯಾಗಿ ಬಹುಶಃ ಮಾನ್ಯತೆ ಪಡೆಯಲಿಕ್ಕೆ ಎಲ್ಲ ಅರ್ಹತೆ ಇದೆ ಅಂತ ನಮಗೆ ಅದರ ಬಗ್ಗೆ ಕಾಣ್ತದೆ. ಇದರ ಬಗ್ಗೆ ನಾವು ಬಹುಶಃ ಈಗಾಗಲೇ ಮೊನ್ನೆ ಚರ್ಚೆ ಮಾಡುವಾಗ ಮಂತ್ರಿಗಳಿಗೆ ಹೇಳಿದ್ದೇವೆ. ಮಂತ್ರಿಗಳು ಕೂಡ ಅದರ ಬಗ್ಗೆ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಹೇಳಿದ್ದಾರೆ. ಸಕಾರಾತ್ಮಕವಾದ ಅದು ತೀರ್ಮಾನ ಬರ್ಬೋದಂತೇಳಿ ನಮ್ಮ ಅನಿಸಿಕೆ.